ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಒಂದುಳೆ ಹೊಸಕೊಳದ ಕ್ಯಾಮರಾ ಇನಿ ಬೋಳಿ ಅರ್ಧ ಸಂತೋಷಣ್ಣನ ಇಲ್ಲಾಡುಂಡು ಇನಿ ಸಂತೋಷಣ್ಣನ 15ನೇ ವರ್ಷದ ಪುಟ್ಟು ಪರ್ವದ ಸಂಭ್ರಮಾಚರಣೆ ಅರ್ನ ಇಲ್ಲ ಒಟಾರುಡು ಭಾರಿ ಪೊರ್ಲುಡೆ ಭಾರಿ ಸಂಭ್ರಮ ನಡತದೆ ಆರು ಒಂತೆ ವಿರಾಮ ಹೊಡಿತನಲ್ಲ ಆ ವಿರಾಮ ಅರೆಗೆ ಡಾಕ್ಟರ್ಗಳ ಸಲಹೆನು ಮೀರ್ದಿಲ್ಲ ಅರ್ನ 15 ವರ್ಷದ ಸಂಭ್ರಮಾಚರಣೆ ಅರ್ನ ಇಲ್ಲಡ ಅರ್ನ ಬಂಧುಲು ಪೂರ ಸೇರಿದ ಆಚರಿಸಾಯರು ಸುರುಕಾದು ತುಡರು ಬೆಳಗಾದು ಐದು ಪಕ್ಕ ಭಾರತ ಮಾತೆನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಲ್ತದು ರಾಷ್ಟ್ರ ಗೌರವವನ್ನು ಸಮರ್ಪಿಸಾದು ಅವರು ವಿಶೇಷ ರೀತಿಡು ಪುಟ್ಟು ಪರ್ವದ ಸಂಭ್ರಮನ ಆಚರಿಸಾಯರು 6 ಮಲ್ತಿನ ಸೇವೆಯನ್ನು ಬಂದಿರಬೋಡ ಅವು ಜಿಂಜ ಉಂಡು ಈ ಪುಟ್ಟು ಪರ್ವದ ಸಂಭ್ರಮಡು ಅರ್ನ ಎಣ್ಮನೆ ನಮ್ಮವು ಕುಟಿಗಿರದ ಕೊಡುಗೆಯನ್ನು ಘೋಷಣೆ ಮಂತಿರು ಅವೇನು ಅರ್ನ ಆಪ್ತ ಸಹಾಯಕರಾದ ಕೆಲಸ ಮಂದೊಂದು ಪುನಂಚಿನ ರಾಜೇಶ್ ಮಡಿವಾಳ್ರಿಗೆ ಆರೈನು ಕೊರ್ಪುನಂಚಿನ ಸಮರ್ಪಣದ ಬೇಲೆಯನ್ನು ಮಲ್ತೇರು ಅಂಚನೆ 6 ಕಲ್ತಿನ ಅಂಚಿನ ಸರ್ಕಾರಿ ಕುರ್ನಾಡದ ಸರ್ಕಾರಿ ಶಾಲೆಗೆ ಆ ಒಂಜಿ ಸಭಾಂಗಣದ ವ್ಯವಸ್ಥೆ ಅಂಚನೆ ನನೊಂಜಿ ಶಾಲೆಗೆ 55,000 ರೂಪಾಯಿದ ಸಹಾಯದ ಚೆಕ್ಕನ್ನು ವಿತರಣೆ ಮಾಡ್ತಾರೆ ಇಂದು ಪೂರ ಅವ್ರನ್ನ ನಿರಂತರವಾದ ಸೇವಾ ಚಟುವಟಿಕೆಗೆ ಒಂಜಿ ಸಾಕ್ಷಿ ಅವ್ರ ನೆರೆದುಂಬುಲ ಸದಾ ಜನಕುಲನ ಒಟ್ಟಿಗೆ ಇತ್ತೊಂದು ಆ ಜನಕುಲನೊಟ್ಟಿಗೆ ಬೆಲೆ ಒಂದು ಏರೆಗೆ ಹೆಂಚಿನ ಅಗತ್ಯ ಉಂಡು ಆ ಪೊರ್ತುಳಕ್ಲೆ ಪೂರ ಸಹಾಯ ಮಂತೊಂದು ಇತ್ತಿನಾರು ಇತ್ತ ತನ್ನ ಅನಾರೋಗ್ಯದ ನಡುಟ್ಲ ಅವೇನು ಲೆಕ್ಕಿಸಾವೆಂದೆ ಐಟು ಚೇತರಿಕೆ ಅದು ಬತ್ತಿಲೆಕ್ಕನೆ ಆರು ಹೆಂಚಿನ ಇಲ್ಲಿ 10 ನಮ್ಮ ಕೊಟ್ಟಿರೋ ಇಲ್ಲನ್ನು ಕಟ್ಟದು ಕೊರಪೆ ಅಂತ ಬಂದಿಲ್ಲ ಆ ಘೋಷಣೆ ನಾನು ಒರಿಪಾವೆ ಆ 10 ಇಲ್ಲನ್ನು ಕಟ್ಟದು ಕೊರಪೆ ಎಂದು ಹೆಣ್ಮನೆ ಇಲ್ಲಿ ಐತೊಟ್ಟಿಗೆ ಸರ್ಕಾರಿ ರಡ್ಡು ಶಾಲೆಗಳಿಗೆ ಅನ್ನ ಕೊಡುಗೆಯನ್ನು ಕೊಡ್ತೆ ಅಂಚನೆ ನನಲಾತು ಸಹಾಯ ಪಂಪುನಂಚಿನ ಭರವಸೆದ ಪಾತ್ರೆನೋ ಈ ಪೊರ್ತು ಪಂಡೀರು ಅಂಚನೆ ಅರ್ನ ಒಡನಾಡಿ ಬಂದುಲು ಅರೆಗೆ ಏರು ಪೂರ ಆಪ್ತೇರುಳ್ಳೇರು ಅಕ್ಕಲು ಪೂರ ಸಂತೋಷ ನನ್ನ ಸೇವಾ ಚಟುವಟಿಕೆ ಅದು ಪಡು ಮಾನವೀಯ ಗುಣಕುಲ ಅದು ಪಡು ಅರ್ನ ಧಾರ್ಮಿಕ ಸೇವೆಲು ಪಡು ಅರ್ನ ಜನಕುಲನೊಟ್ಟಿಗೆ ನಿರಂತರ ಸಂಪರ್ಕ ಪಡು ಅರ್ನ ಪ್ರೀತಿ ಅರ್ನ ಬಂಧುತ್ವ ಸರ್ವಧರ್ಮದ ಒಂಜಿ ಅರ್ನ ಮಾತೆರ್ನ ಒಟ್ಟು ಮನ್ಪುನಂಚಿನ ಗುಣ ನೆತ್ತ ಬಗೆಟ್ಟು ಮಾತೆರ್ಲ ಅಕಲ್ನ ಅಭಿಪ್ರಾಯನು ಈ ಪೊರ್ತು ತೆರಿಪಾದೇರು ಅವೇ ನಿತ್ಯ ನಮಕೇನ್ಕ ವಿಶೇಷವಾದ ಇನ್ನೇಂಗಲೋ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಮೇರ್ನ ಇಲ್ಲಡೆಂಗಳು ಬದದ ದಾನ ಬಣ್ಣನೆ ಅವ್ರನ್ನ 15ನೇ ವರ್ಷದ ಪುಟ್ಟು ಪರ್ವನು ಆಚರಣೆ ಮಲ್ಬೇರೆ ಮಾತೆರಪ್ಪ ಸೇರಿದು ಅವ್ರನ್ನ ಸ್ವಗ್ರ ಕುವೆತ್ತಬೇಲ್ ಇಲ್ಲಲು ಮಲ್ತೊಂದುಲ್ಲ ಬೇತೆ ಬೇತೆ ವಿಚಾರೊಡೆಂಗ್ಲೆಗಾರ ಮಾರ್ಗದರ್ಶಕಲಂದು ಕೊಡುಕೈ ದಾಣಿಯಲ್ಲಂದು ಬೇತೆ ಬೇತೆ ನಮ್ಮ ಈ ಊರದ ದೇವಸ್ಥಾನ ಒಂಜಿ ಜೀರ್ಣೋದರ ಅಭಿವೃದ್ಧಿ ಬ್ರಹ್ಮಕಲಶೋತ್ಸವ ಪೂರ ಆವಡಂದಾಂಡ ಐಕೊಂಜಿ ಭಾರಿ ಮಲ್ಲ ಕೊಡುಗೆ ಕೊರ್ನ ಬೋಳ್ಯಾರ್ ಸಂತೋಷ್ ಕುಮಾರ್ ರೈಗಳು ಇನಿ ಒಂತೆ ಆರೋಗ್ಯದ ಮಟ್ಟದಾರಿಗೆ ಹುಷಾರದಂತೆ ಒಳ್ಳೆಯರು ಅವ್ರನ್ನ ಆರೋಗ್ಯ ಸುಖಮುಖ ಅವಡು ದೇವೇರು ಪೂರ್ಣ ಪ್ರಮಾಣದ ಅವರಿಗೆ ಅನುಗ್ರಹ ಮಲ್ಪಡ್ಬಣ್ಣದು ಎಂಬುಲು ಇನಿ ಪುಟ್ಟು ಪರ್ವದ ನೇಟು ದೇವರ ಪ್ರಾರ್ಥನೆ ಸಂತೋಷ್ ಕುಮಾರ್ ಬಂಡ ಎಂಕ್ಲು ಸಂತೋಷಂದ ಲೆಪ್ಪುನಿ ಅಂಚಾದುಪ್ಪನಾಗ ಆರು ಮೂಲು ಊರುಡು ಎಂಕ್ಲೆ ಚಿರಪರಿಚಿತರು ದೈವಸ್ಥಾನ ನೇಮತ ಜೀರ್ಣೋದ್ಧಾರ ಮಲ್ಪನ ಅಲ್ಪ ಸಹಕಾರ ಕೊರ್ಪುನ ಒಂಜಿ ವ್ಯಕ್ತಿ ಅಂಚನೆರಿಗೆ ಒಂತೆ ಇತ್ತು ಒಂಚೂರು ನುಂಡು ಅವು ದೇವರನ್ನ ದಯವಿಟ್ಟು ಎಂಕಲ್ನ ಸೋಮನಾಥ ದೇವರ್ಲ ಮಾಗಿದ ದೇವರ್ಲ ಇತ್ತಿದ್ದು ಆ ಗುಣಮುಖ ಅದು ಆರು ಮುಂಚೆನೆ ಎಡ್ಡೆಡು ಮಾತೆರೆಗಳ ಸಹಕಾರ ಕೊರ್ಪುನ ಆವಡು ಪಂಡದು ಎಂಗ್ಲ ಪ್ರಾರ್ಥನೆ. ನಮಸ್ಕಾರ. ಯಾನ ನಮ್ಮಿನ ಸತ್ಯಲು ಗ್ರಾಮದೇವರ ಸುರೇಶ್ವರಿ ಅಂಚನೆ ಅಪ್ಪೆ ದುರ್ಗಲಾಯಿ ತೋಡೋಕ್ಕಿನಾರು ಉಳ್ಳಾಲ್ದಿ ಬಂಟ ಜಾವುದು ಪರಿವಾರ ಮಾತಾಶಕ್ತಿಲ ನೆನಪೊಂದು ಗುರು ಹಿರಿಯರನ್ನ ಈ ಪುರದ ದುಂಬುದಿ ಒಂದು ಇಂಜಿ ಒಂಜಿ ಮೇಟ್ ಸಂತೋಷ ಒಂದುಂಡು ಸಂತೋಷನ ಪುಟ್ಟುನ ದಿನತ್ತ ಸಂಭ್ರಮ ಒಂಜಿಲೆ ಕೂಡ ಎಂಕ್ 60 ನಾರ್ಯ ಗುತ್ತದ ತರವಾಡ್ದ ಇಲ್ಲಲ್ದ ಒಂಜಿ ಹುಡುಗಿ ಮನಸ್ಸಿಗೆ ಮಸ್ತ್ ವೇದನೆ ಒಂದಿತ್ತಂಡು ಹಾಗೆ ಬತ್ತನಂಜಿ ಶಾರೀರಿಕವಾದ ಅನಾರೋಗ್ಯ ಅಂಡ್ ದೈವ ದೇವರಡೆ ಅನ್ನಮ್ಮನ ಸತ್ಯವಲ್ಲಡೆ ಅದು ಮಸ್ತ್ ಪ್ರಾರ್ಥನೆ ಮಲ್ತದೆ ಆಯ್ನಾಥ ಶೀಘ್ರೋಡು ದೇವರಾಗಿ ಅನುಗ್ರಹ ಮಲ್ಪಡು ಗುಣಮುಖ ಆವಡು ದುಂಬದಲಿಕನ ಆವಡು ದಯವಂಡ ಎಡ್ಡನ ಅರಮಾಣಿ
ವಿದುರ ನೀತಿ ಇತ್ತೀನಿ ಧರ್ಮರಾಯಡ ಎಡ್ಡಪ್ಪದ ಸಹನೆ ದಾನ ಧರ್ಮ ಇತ್ತೀನಿ ಆಂಡ ಧರ್ಮರಾಯನಲ್ಲ ವಿದುರನಲ್ಲ ರಡ್ಡು ಒಂಜಿ ಗುಣಲ ಬೇಡ ಉಂಡು ನಿಜವಾದ ಎಂಕಲ್ನ ಇಲ್ಲು ನಾರಾಗುತ್ತದೆ ಇಲ್ಲು ಜೀರ್ಣೋದ್ಧಾರ ಒಂದುಂಡು ಐಕ್ ಮಸ್ತ್ ಆನ ಸಹಕಾರ ಉಂಡು ಏರಡ ಪಾತೆರ್ನಗಲ ಒಂಜಿ ಬೇನೆ ಬೇಸರ ರಾಜಕೀಯ ಇತ್ತಿಂದಾಂಡಲ್ಲ ಮಾತಾ ಪಕ್ಷದಗಳೆಲ್ಲ ಎಡ್ಡ ರೀತಿಡು ವಿನಿಯೋಗ ಮಲ್ತೊಂದು ಅವತ್ತಂದ ಐತೆ ಅನೇಕ ರೀತಿದ ನೊಂದನ ಬಡವೇರೆಗೆ ಇಲ್ಲು ಮಲ್ಪನಂಚನ ಒಂಜಿ ಗುಣಲುಂಡು ಸುಮಾರು ಸಾಧಾರಣ ಎಣ್ಮ ಇಲ್ಲು ಬಡವೇರಿಗೆ ಕೊಡ್ತಾನೆ ಅಂಚನ ವ್ಯಕ್ತಿ ಶತಮಾನ ಮುಟ್ಟ ಬದುಕೋಡು ಎಡ್ಡ ಆರೋಗ್ಯ ಗೊರಡು ಅಂಡ ಆರೋಗ್ಯ ವೃದ್ಧಿ ಆತನಿ ಪಾತೆರ ಕತೆ ಮಾತ ತೂನಾಗ ಎಡ್ಡ ಉಂಡು ಶಾರೀರಿಕವಾದ ಮಾತ್ರ ಅಂತ ಕುಗ್ಗುದೆ ಮಾತ ಯಾನ್ ನಂಬಿನ ಸತ್ಯೋಲು ಯಾನ್ ಮಲ್ತನ ಆರಾಧನೆದ ದಾದಾದ ಪುಣ್ಯ ಇತ್ತಿಂದಾಂಡ ಐನ ಆಯಗ ಕೊರದು ಶೀಘ್ರವಾದ ದುಂಬುದ ಲೆಕ್ಕ ಮಲ್ಪಡು ಬಂಡದು ಏನ ವಿನಂತಿ. ನಮಸ್ಕಾರ. ಮಾನ್ಯರೇ, ನಮ್ಮ ಎಲ್ಲರ ಅಚ್ಚುಮೆಚ್ಚಿನವರಾದ ಸರ್ವಮಾನ್ಯರಾದ ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರು ಇವರ 60ನೆಯ ಹುಟ್ಟುಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ದೇವರು ಉತ್ತಮವಾದ ಆರೋಗ್ಯ ಹಾಗೂ ದೀರ್ಘಾಯುಷ್ಯವನ್ನು ಕರುಣಿಸಲಿ ಅಂತ ನಾವು ಎಲ್ಲ ದೇವದೈವರಲ್ಲಿ ಮೊದಲಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರು ಸಮಾಜಮುಖಿ ಕೆಲಸವನ್ನು ಅನೇಕ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿನ ಅನಾರೋಗ್ಯ ಇದ್ದರೂ ಕೂಡ ಆ ಒಂದು ಸೇವೆಯಿಂದ ವಿರಾಮ ತೆಗೆದುಕೊಳ್ಳದೆ ಈ ವರ್ಷವೂ ಕೂಡ ಎಂದಿನ ಹಾಗೆ ತಮ್ಮ ಮನೆ ಕಟ್ಟಿಸಿಕೊಡುವಂತಹ ಕೆಲಸ ಮತ್ತು ಇತರ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಾಣೇಲಬರಿಕೆ ಶಾಲೆ ಸುಮಾರು 70 ವರ್ಷ ಇತಿಹಾಸಗಳುಳ್ಳ ಶಾಲೆ. ಅವರು ಕಲಿತಂತಹ ಶಾಲೆ, ಹಳೆ ವಿದ್ಯಾರ್ಥಿ ಆ ಶಾಲೆ ಇದ್ದವರು. ಈ ಶಾಲೆಗೆ ಅನೇಕ ಶಾಲೆ ಸ್ಥಾಪನೆ ಆದ 70 ವರ್ಷದಿಂದ ಇಲ್ಲಿ ತನಕವೂ ನಮಗೆ ಒಂದು ಸಭಾಂಗಣದ ಕೊರತೆ ಕಾಡ್ತಾ ಇತ್ತು. ಯಾಕೆ ಅಂತ ಹೇಳಿದರೆ ಶಾಲೆಯಲ್ಲಿ ಮಕ್ಕಳ ಚಟುವಟಿಕೆಗಳಿಗೆ, ಪೋಷಕರ ಸಭೆಗಳಿಗೆ ಮತ್ತು ಇಡೀ ಸರ್ವಾಂಗೀಣ ಚಟುವಟಿಕೆಗಳಿಗೆ ಒಂದು ಸಭಾಂಗಣ ಅಗತ್ಯ ಇರ್ತದೆ. ಆ ಸಭಾಂಗಣದಲ್ಲಿ ಎಲ್ಲ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ತದೆ. ಮಕ್ಕಳು, ಪೋಷಕರು, ಊರಿನವರು ಎಲ್ಲರೂ ಕೂಡ ಕುಳಿತು ಬೆರೆಯುವಂತಹ ಒಂದು ಜಾಗ ಅಂತ ಹೇಳಿದರೆ ಶಾಲೆಯಲ್ಲಿ ಒಂದು ಸಭಾಂಗಣ, ಎಲ್ಲರೂ ಒಟ್ಟು ಸೇರಲಿಕ್ಕಾಗ್ತದೆ. ಅಂತಹ ಒಂದು ಸಭಾಂಗಣದ ಕೊರತೆ ನಮಗೆ ಅನೇಕ ವರ್ಷಗಳಿಂದ ಕಾಡ್ತಾ ಇತ್ತು. ಮಾನ್ಯ ಸಂತೋಷಣ್ಣನವರು ಶಾಲೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಒಂದು ಹಳೆ ವಿದ್ಯಾರ್ಥಿ ಸಂಘ ಮಾಡಿ ನಾವು ಅದರ ಗೌರವಾಧ್ಯಕ್ಷರನ್ನಾಗಿ ಕೂಡ ಮಾನ್ಯ ಸಂತೋಷ್ ಕುಮಾರ್ ರೈ ಅವರನ್ನು ನಾವು ಆಯ್ಕೆ ಮಾಡಿದ್ದೆವು. ಅವರೊಂದು ಮಾರ್ಗದರ್ಶನದಲ್ಲಿ ನಮಗೊಂದು ಕನಸಿತ್ತು, ಏನು ಅಂತ ಹೇಳಿದರೆ ಶಾಲೆಗೆ ಒಂದು ಸಭಾಂಗಣ ಆಗಬೇಕು ಅಂತ. ಅದಕ್ಕೆ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದೆವು ಮತ್ತು ಎಲ್ಲರೂ ಕೂಡ ಸೇರಿ ಇನ್ನಿತರ ಕೆಲಸಗಳನ್ನೆಲ್ಲ ಅಲ್ಲಿ ಶಾಲೆಗೆ ಪೂರೈಸಿದ್ದಾರೆ ಹಳೆ ವಿದ್ಯಾರ್ಥಿಗಳು. ಆದರೆ ಸಭಾಂಗಣದ ಒಂದು ಕೊರತೆ ಹಾಗೆ ಉಳಿದಿತ್ತು. ಎಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ, ಶಾಲೆಯಲ್ಲಿ ಕಲಿತಂತಹ ಸಾವಿರ ಹಳೆ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಸಂತೋಷ್ ಕುಮಾರ್ ರೈ ಅವರು ಈ ಒಂದು ಅವರ ಮಾತೃಶ್ರೀಯವರ ನೆನಪಿನಲ್ಲಿ ಈ ಒಂದು ಸಭಾಂಗಣವನ್ನು ಶಾಲೆಗೆ ಕೊಡುಗೆಯಾಗಿ ಅರ್ಪಿಸ್ತಾ ಇದ್ದಾರೆ. ಇದಕ್ಕೆ ಇಡೀ ನಮ್ಮ ಪಾಣೇಲ ಶಾಲಾ ಪರವಾಗಿ, ಊರಿನವರು, ಪೋಷಕರು, ನಾಗರಿಕರು ಎಲ್ಲರ ಪರವಾಗಿ, ನಾವು ಶಾಲಾ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕೊಡುಗೆ ಇದು ಸಣ್ಣ ಕೊಡುಗೆಯಲ್ಲ. ಒಂದು ಸರ್ಕಾರಿ ಶಾಲೆಗಳಿಗೆ ಇವತ್ತು ತಮಗೆಲ್ಲ ತಿಳಿದಿದೆ ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ಇರ್ತದೆ. ಅದಕ್ಕೆ ಸರ್ಕಾರಗಳೇ ಹೇಳ್ತದೆ ಏನು ಅಂತ ಹೇಳಿದರೆ ದಾನಿಗಳ ನೆರವನ್ನು ಪಡ್ಕೊಳ್ಳಿ, CSR ಫಂಡ್ ಇದೆಲ್ಲ ಪಡ್ಕೊಳ್ಳಿ ಅಂತ. ಮಾನ್ಯ ಸಂತೋಷ್ ಕುಮಾರ್ ರೈ ಅವರು ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವರು ಮೊದಲು ಮಾಡಿದ ಕೆಲಸ ಏನು ಅಂತ ಹೇಳಿದರೆ, ಅವರು ಕಲಿತ ಶಾಲೆಗೆ ಹಾಗೆ ಅವರ ಊರಿನ ಬೇರೆ ಬೇರೆ ಶಾಲೆಗಳಿಗೆ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆಲ್ಲ CSR ಫಂಡನ್ನು ನಮಗೆ ಒದಗಿಸಿಕೊಟ್ರು. ಯಾಕೆಂದರೆ ಅವರು ಎಷ್ಟು ದೂರ ಹೋದರು, ಎಷ್ಟು ದೊಡ್ಡ ಹುದ್ದೆಗೆ ಹೋದರೂ ಊರಿನ ಮೇಲೆ, ಕಲಿತ ಶಾಲೆ ಮೇಲೆ ಅವರಿಗೆ ಬಹಳ ಅಭಿಮಾನ. ಒಬ್ಬ ಹಳೆ ವಿದ್ಯಾರ್ಥಿ ಹೇಗೆ ಇರಬೇಕು ಅಂತ ಹೇಳಿದರೆ ಮಾನ್ಯ ಸಂತೋಷ್ ಕುಮಾರ್ ರೈ ಅವರನ್ನು ನೋಡಿ ಕಲಿಬೇಕು. ಅಂತಹ ಒಂದು ಉತ್ತಮ ಕೆಲಸ. ಅವರು ಆ ಸಂದರ್ಭದಲ್ಲಿ ನಮ್ಮ ಶಾಲೆಗೆ 2 ಲಕ್ಷ ರೂಪಾಯಿಯನ್ನು ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ ಸಮಿತಿಯಿಂದ ನಮಗೆ ಕೊಟ್ಟು ಶಾಲೆಯಲ್ಲಿ ಆಧುನಿಕ ಶಿಕ್ಷಣದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಂಪ್ಯೂಟರ್ನ ವ್ಯವಸ್ಥೆ ಹಾಗೆ ಸ್ಮಾರ್ಟ್ ಕ್ಲಾಸ್ನ ವ್ಯವಸ್ಥೆಯನ್ನೆಲ್ಲ ಅವರು ಕೊಟ್ಟಂತಹ ಅನುದಾನವನ್ನು ಉಪಯೋಗಿಸಿ ನಾವು ಬಳಕೆ ಮಾಡಿದೆವು. ಮತ್ತು ಮಕ್ಕಳಿಗೆ ಹೊಸ ಒಂದು ಕಲಿಯುವಿಕೆಗೆ ಹೊಸ ಹುರುಪೇ ಬಂದಿದೆ ಸ್ಮಾರ್ಟ್ ಕ್ಲಾಸ್ ಆದ ನಂತರ. ಆಧುನಿಕ ಶಿಕ್ಷಣವನ್ನು ನಮ್ಮ ಹಳ್ಳಿಗಾಡಿನ ಮಕ್ಕಳು ಕೂಡ ಪಡೆಯುವ ಹಾಗೆ ಮಾನ್ಯರು ನಮಗೆ ಅವಕಾಶ ನೀಡಿದ್ದಾರೆ. ಅವರಿಗೆ
ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ಏನಾದರೂ ಹಣಕಾಸಿನ ಸಮಸ್ಯೆ, ಕಲೀಲಿಕ್ಕೆ ಪುಸ್ತಕದ್ದು ಚೀಲದ ಸಮಸ್ಯೆ ಆದರೆ ಅದನ್ನು ಕೂಡ ಅನೇಕ ವರ್ಷಗಳಿಂದ ಒದಗಿಸಿಕೊಡ್ತಾ ಬಂದಿದ್ದಾರೆ. ಶಾಲೆಗಳಿಗೆ ಏನು ಕೇಳಿದರೂ ಕೂಡ ಅವರದು ಕೊಡುಗೆ ಕೇಳಿದ ತಕ್ಷಣವೇ ಅವರು ಘೋಷಣೆ ಮಾಡಿ ಅದೇ ಪ್ರಕಾರ ಶಾಲೆಗಳಿಗೆ ಅಭಿವೃದ್ಧಿಗೆ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. ಹಾಗೆ ಈ ಒಂದು ಕೊಡುಗೆ ಇದು ಅತ್ಯಂತ ಅಮೂಲ್ಯವಾದಂತಹ ಕೊಡುಗೆ, ಶಾಶ್ವತವಾದಂತಹ ಕೊಡುಗೆ. ಅವರಿಗೆ, ಅವರ ಕುಟುಂಬಕ್ಕೆ, ಎಲ್ಲರಿಗೂ ಕೂಡ ಈ ಒಂದು ನಿಸ್ವಾರ್ಥ ಸೇವೆಗಾಗಿ ದೇವರು ಅನಂತ ಆರೋಗ್ಯವನ್ನು, ಆಯುಷ್ಯವನ್ನು ಕರುಣಿಸಲಿ ಅಂತ ನಾವು ಶಾಲಾ ಪರವಾಗಿ, ಮಕ್ಕಳ ಪರವಾಗಿ ಬೇಡಿಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಆತ್ಮೀಯರು, ವಿಶೇಷವಾಗಿ ನಾಯಕರು ಅನ್ನೋದಕ್ಕಿಂತಲೂ ಕೂಡ ನಮ್ಮೆಲ್ಲರ ಆತ್ಮಕ್ಕೆ ಹತ್ತಿರವಾಗಿರುವಂಥದ್ದು ಆತ್ಮೀಯರು. ಹಾಗಾಗಿ ನಮ್ಮೆಲ್ಲರ ಆತ್ಮೀಯತೆಯಲ್ಲಿ ಬಹಳ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಗೆಳೆತನದಲ್ಲಿ ಒಟ್ಟಾಗಿದ್ದುಕೊಂಡು ನಮ್ಮೆಲ್ಲರನ್ನು ಒಂದು ದಾರಿ ತೋರಿಸಿಕೊಂಡು ಮುನ್ನಡೆಸಿಕೊಂಡು ಹೋಗುವಂಥ ಒಬ್ಬ ನಾಯಕರಿದ್ದರೆ ಮಂಗಳೂರು ಮಂಡಲದಲ್ಲಿ ಇದು ಸಂತೋಷ್ ಕುಮಾರ್ ರೈ ಬೋಳಿಯರ್ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು ಎಲ್ಲ ಕಾರ್ಯಕರ್ತರಿಗೂ ಕೂಡ ಬಹಳ, ಅವರ ಮನೆಯವರು ಮತ್ತು ಅವರ ಸಂಬಂಧಿಕರು ಬಿಟ್ಟರೆ ಇಡೀ ಕಾರ್ಯಕರ್ತರು ಕೂಡ ಅವರನ್ನು ಸಂಬಂಧಿಕರ ರೀತಿಯಲ್ಲಿ, ಸಂಬಂಧಕ್ಕಿಂತಲೂ ಒಂದು ಅಣ್ಣನ ರೀತಿಯಲ್ಲಿ ಎಲ್ಲರೂ ಕೂಡ ಅವರನ್ನು ಕಾಣಲಿಕ್ಕೆ ಅಪೇಕ್ಷೆ ಪಡುವಂಥದ್ದು ನಾನು ಇವತ್ತು ಕಂಡಿದ್ದೇನೆ. ಇವತ್ತು ಬೆಳಗ್ಗಿಂದ ಸಾವಿರಾರು ಕಾರ್ಯಕರ್ತರು, ಬಂಧುಗಳು, ಹಿತೈಷಿಗಳು ಎಲ್ಲರೂ ಬಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿ ಈಗಾಗಲೇ ತೆರಳಿದ್ದಾರೆ. ನಾವು ಅನ್ನಿಸ್ಕೊಳ್ಬೋದು ಯಾಕಾಗಿ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಖಂಡಿತವಾಗಿ ಸಂತೋಷ್ ಕುಮಾರ್ ರೈಗೆ ಅವರಿಗೆ ಹುಟ್ಟುಹಬ್ಬ ಆಚರಿಸುವಂಥ ಏನು ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಅವರೆಲ್ಲರ ಹಿತೈಷಿಗಳು ಸೇರಿಬಿಟ್ಟು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವರ ಮನೆಯಲ್ಲಿ. ಅಂದರೆ ಒಬ್ಬ ನಾಯಕ ಹೇಗಿರಬೇಕು ಅನ್ನುವಂಥದ್ದನ್ನು ಇವತ್ತು ಇಡೀ ಮಂಡಲಕ್ಕೆ ತೋರಿಸಿಕೊಟ್ಟಂಥ ಒಂದು ವ್ಯಕ್ತಿತ್ವ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವ್ರದ್ದು. ಸಂತೋಷ್ ಕುಮಾರ್ ಬೋಳಿಯರ್ ಅವರು ಕೇವಲ ರಾಜಕೀಯವಾಗಿ ಮಾತ್ರ ನಾಯಕರಾಗಿದ್ದಲ್ಲ, ಅವರ ಆಂತರಿಕವಾದಂಥ ಒಂದು ಗುಣ, ಅವರಲ್ಲಿರುವಂಥ ಒಂದು ಒಳ್ಳೆಯ ಗುಣಲಕ್ಷಣಗಳು ಮತ್ತು ಆ ಬಾಂಧವ್ಯ, ಪ್ರೀತಿ, ಸಾಮರಸ್ಯ ಅನ್ನುವಂಥದ್ದು ಎಲ್ರಿಗೂ ಪ್ರೀತಿಯನ್ನು ಹಂಚಿ ಇವತ್ತು ಈ ಮಟ್ಟಕ್ಕೆ ಬೆಳೆದಂಥವರು. ರಾಜಕೀಯದಲ್ಲಿ ಯಾರು ಬೇಕಾದರೂ ಬೆಳೆಯಬಹುದು, ಆದರೆ ಆ ಬಾಂಧವ್ಯ ಮತ್ತು ಆ ಪ್ರೀತಿಯನ್ನು ಹಂಚಿಕೊಂಡು ಬೆಳೆಯುವಂಥದ್ದು ಮಾತ್ರ ಬಹಳ ಕಡಿಮೆ ವ್ಯಕ್ತಿತ್ವ. ಹಾಗಾಗಿ ಆ ಕಡಿಮೆ ವ್ಯಕ್ತಿತ್ವದಲ್ಲಿ ಒಬ್ಬರಾಗಿರುವಂಥವರು ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರು. ಅವರು ದುಡಿದಂತಹ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅವರು ಮಾಡಿರ್ಬೋದು, ಆದರೆ ಅದರ ಹಿಂದೆ ಅವರ ಶ್ರಮ ಎಷ್ಟಿದೆ ಅನ್ನುವಂಥದ್ದು ಯಾರಿಗೂ ತಿಳಿದಿಕ್ಕಿರಲ್ಲ. ಯಾಕಂತ ಕೇಳಿದರೆ ಇವತ್ತು ಅವರ ಒಟ್ಟಾರದಲ್ಲಿರುವಂಥ ಕೃಷಿಯನ್ನು ನೋಡಿದರೆ ಅವರು ಪ್ರಕೃತಿಯನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಕಾಣಸಿಗ್ತದೆ. ಕೇವಲ ಹೆಂಡತಿ ಮಕ್ಕಳನ್ನು ಎಲ್ಲರೂ ಕೂಡ ಹೇಗೆ ಅಂತ ಕೇಳಿದರೆ ಅವರು ಮಾನವನಾಗಿದ್ದರೆ ಹೆಂಡತಿ ಮಕ್ಕಳನ್ನು ಮಾತ್ರ ಪ್ರೀತಿ ಮಾಡ್ತಾರೆ ಮತ್ತು ಅವರಿಗೆ ಬೇಕಾದಂತೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಒಬ್ಬ ವ್ಯಕ್ತಿಯ ಜೀವನ ಶೈಲಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಸಂತೋಷ್ ಕುಮಾರ್ ರೈ ಅವರು ಪ್ರಕೃತಿಯನ್ನು ಪ್ರೀತಿಸುವುದರ ಜೊತೆಗೆ ತನ್ನ ಹೆಂಡತಿ ಮಕ್ಕಳ ಪ್ರೀತಿಯ ಒಂದಿಗೆ ಅವರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಸಾಮಾಜಿಕವಾಗಿ ಅವರ ಕಳಕಳಿಯನ್ನು ನಾವೆಲ್ಲರೂ ಕಂಡಿದ್ದೇವೆ. ಅದಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ರೆ ಇವತ್ತು 8ನೇ ಮನೆ, ಅಂದರೆ ಯಾರಿಗೆ ಮನೆಯ ಅವಶ್ಯಕತೆ ಇದೆ, ಯಾರಿಗೆ ಸರಿಯಾದಂಥ ಸೂರಿಲ್ಲ, ನಿಜವಾಗಿ ಅವಶ್ಯಕತೆ ಇದ್ದವರನ್ನು ಹುಡುಕಿ ಅಂಥವರಿಗೆ ಇಲ್ಲಿವರೆಗೆ 7 ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇವತ್ತು 8ನೇ ಮನೆಯನ್ನು ಕಟ್ಟಿಕೊಟ್ಟು ಅದರೊಂದಿಗೆ ಅವರ ಊರಿನ ಶಾಲೆ, ಇವತ್ತು ಒಂದು ಶಾಲಾ ಕಟ್ಟಡ ಮಾಡಬೇಕಿದ್ರೆ ಸರ್ಕಾರದ ಅನುದಾನಗಳಿರಬೇಕು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳ ಕಾಲು ಹಿಡಿಯುವಂಥ ಪರಿಸ್ಥಿತಿ ಶಾಲೆಗೆ ಬಂದಿದೆ. ಆದರೆ ನನ್ನ ಊರಿನ ಶಾಲೆ, ನಾನು ಕಲಿತ ಶಾಲೆ ಆಗಿರ್ಬೋದು, ನನ್ನ ಕಲಿತ ಶಾಲೆಗೆ ಅವರು ನಿಗಮದಲ್ಲಿ ಅಧ್ಯಕ್ಷರಾಗಿರುವಾಗ ಬೇಕಾದಂಥ ಅನುದಾನ ಕೊಟ್ಟಿದ್ದಾರೆ. ನಾನು ಕಲಿತ ಶಾಲೆಯು ಕೂಡ ನಾನು ಅವರಲ್ಲಿ ವಿನಂತಿ ಮಾಡಿದಾಗ ನನ್ನ ಶಾಲೆಗೂ ಕೂಡ ಅವರು ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಯಾವುದೇ ಅಧಿಕಾರ ಇಲ್ಲದಿದ್ದರೂ ಕೂಡ, ಯಾವುದೇ ಜವಾಬ್ದಾರಿಗಳು ಇಲ್ಲದಿದ್ದರೂ ಕೂಡ ತನ್ನ ಸಾಮಾಜಿಕ ಕಳಕಳಿಯನ್ನು ಮೆರೆಸುವಂಥ ಯಾರಾದರೂ ನಾಯಕರಿದ್ದರೆ ಅದು ಸಂತೋಷ್ ಕುಮಾರ್ ರೈ ಬೋಳಿಯರ್. ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಎಲ್ಲ BJPಯ ಕಾರ್ಯಕರ್ತರಿರ್ಬೋದು, ಪಕ್ಷಾತೀತವಾಗಿ, ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಅವರು ಯಾರನ್ನು ಕೂಡ ಪಕ್ಷದಲ್ಲಿ ಪ್ರೀತಿ ಮಾಡಿದವರಲ್ಲ, ಪಕ್ಷಾತೀತವಾಗಿ ಸಾಮರಸ್ಯವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವಂಥ ಭಾವನೆ ನೀಡದೆ ಎಲ್ಲರೊಂದಿಗೂ ಬೆರೆಸ್ಕೊಂಡು ಹೋಗಿರುವಂಥ ನಾಯಕರಿದ್ದು ಸಂತೋಷ್ ಕುಮಾರ್ ರೈ ಬೋಳಿಯರ್. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಬಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ. ವಿಶೇಷವಾಗಿ ನಾನು ಕೂಡ ಇವತ್ತು ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಾ ದೇವರು ಅವರ ಆರೋಗ್ಯಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅನ್ನೋಂಥ ಪ್ರಾರ್ಥನೆಯನ್ನು ನಾನು ನಂಬಿರುವಂಥ ಮುಖಾಮಿಕೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಯಾಕಂತ ಕೇಳಿದರೆ ಅವರು ಎಲ್ಲ ಕೆಲಸವನ್ನು ಮಾಡಿದ. ಹಾಗಾಗಿ ನನಗೊಂದು ವಿಶ್ವಾಸ ಇದೆ,
ಅವರ ಆರೋಗ್ಯ ಹಾಳಾಗಿದ್ದರೂ ಕೂಡ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಎಲ್ಲರ ಪ್ರಾರ್ಥನೆ ಮತ್ತು ಎಲ್ಲರ ಒಂದು ಪ್ರೀತಿ ಅವರಿಗೆ ಆದಷ್ಟು ಬೇಗ ಗುಣಮುಖರಾಗುವಂಥ ಶಕ್ತಿಯನ್ನು ಆ ಭಗವಂತ ಕೊಟ್ಟಿದ್ದಾನೆ. ಯಾಕಂತ ಕೇಳಿದರೆ ಅವರು ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಆಶ್ರಮ ಇರ್ಬೋದು, ಏನೆಲ್ಲ ಇದೆ ಈ ಸಮಾಜದಲ್ಲಿ ಕಷ್ಟ ಕುಂದು ಕೊರತೆ ಅನ್ನುವಂಥದ್ದು ಎಲ್ಲಿ ಇದೆ ಅಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟಂಥ ಒಂದು ಕಾರಣಕ್ಕಾಗಿ ನಮಗೆಲ್ಲರಿಗೂ ಮಾದರಿ. ಯಾಕಂತ ಕೇಳಿದರೆ ಇವತ್ತು ನಾವು ಅವರನ್ನು ನೋಡಿ ಅನೇಕ ವಿಷಯದಲ್ಲಿ ನಾವು ಕಲಿಯುವಂಥದ್ದಿದೆ. ನಮ್ಮೆಲ್ಲರಿಗೂ ಮಾದರಿ ಆಗಿದ್ದಾರೆ. ಯಾವ್ಯಾವುದನ್ನು ಮಾಡಬೇಕು, ಯಾವ್ಯಾವುದನ್ನು ಸರಿಯಾಗಿ ತಗೊಂಡೋಗಬೇಕು ಈ ಸಮಾಜದಲ್ಲಿ ಅನ್ನುವಂಥ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಟ್ಟಿರುವಂಥ ವ್ಯಕ್ತಿ. ಹಾಗಾಗಿ ಅವರಿಗೆ ಇನ್ನೂ ಕೂಡ ದೇವರ ಆರೋಗ್ಯವನ್ನು ಕೊಡಲಿ. ಅವರ ಪತ್ನಿ, ಧರ್ಮಪತ್ನಿ, ಅವರನ್ನು ಹೇಳುವಂಥದ್ದಿಲ್ಲ. ಯಾಕಂತ ಕೇಳಿದ್ರೆ ಇವತ್ತಿನ ಅವರ ಈ ಸ್ಥಾನಮಾನಕ್ಕೆ, ಈ ಹಂತಕ್ಕೆ ಅವರಿಗೊಂದು ಬೆನ್ನೆಲುಬಾಗಿ ನಿಂತವ್ರು ಯಾರಂತ ಕೇಳಿದ್ರೆ ಅವರ ಧರ್ಮಪತ್ನಿ. ಅವರನ್ನು ನಾವು ಕಂಡಾಗೆ ಮೊನ್ನೆ ನಾವೆಲ್ಲರೂ ಕೂಡ ದೇವೇಗೌಡರ ಹೆಂಡತಿಯನ್ನು ಮೊನ್ನೆ ಅವರು ದೇವರ ಪಾದ ಸೇರಿದಾಗ ಯಾವ ರೀತಿಯಲ್ಲಿ ಅವರನ್ನು ನಾವು ನೋಡಿದ್ದೇವೆ, ಅದೇ ರೀತಿಯಾಗಿ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಅನ್ನುವಂಥದ್ದು ನಾವು ಕಂಡಂಥದ್ದು. ಯಾಕಂದರೆ ನಾವು ಅವರು ದೇವೇಗೌಡರ ಧರ್ಮಪತ್ನಿ, ಪಾಪ ಅವರು ದೊಡ್ಡ ವ್ಯಕ್ತಿ ಆದರೂ ಕೂಡ ಅವರನ್ನು ಕೂಡ ನಾವು ಕಣ್ಣಾರೆ ಕಂಡಿಲ್ಲ. ಆದರೆ ನಾವು ಕಣ್ಣಾರೆ ಕಂಡಂಥ ಸಂತೋಷ್ ಕುಮಾರ್ ಅವರ ಪತ್ನಿ ಕೂಡ ಅದೇ ರೀತಿ ಹಂತದಲ್ಲಿ ಕೂಡ ಅವರ ಬೆನ್ನೆಲುಬಾಗಿ ನಿಂತು ಇಡೀ ಸಮಾಜದ ಒಳ್ಳೆಯ ಕೆಲಸಗಳಲ್ಲಿ ಅವರಿಗೆ ಅವರಿಗೆ ಬೆನ್ನ ಹಿಂದೆ ನಿಂತು ಅವರಿಗೆ ಸಪೋರ್ಟ್ ಮಾಡಿ ಹಂತಕ್ಕೆ ಬಂದಂಥ ಆ ತಾಯಿಗೂ ಕೂಡ ನಮಗೆ ಅವರಿಗೆ ದೇವರ ಆರೋಗ್ಯವನ್ನು ಕೊಡಲಿ, ಅವರಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಅದೇ ರೀತಿಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಸಂಯುಕ್ತ ಮತ್ತು ಸ್ಪರ್ಶ. ಸಂಯುಕ್ತ ಅನ್ನುವಂಥ ಹುಡುಗ ಸಂಯುಕ್ತ ಅವನಿಗೆ ಯಾವ ರೀತಿಯ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಭಾಳ ಸಂತೋಷ ಆಗ್ತದೆ. ಯಾಕಂತ ಕೇಳಿದರೆ ಇಡೀ ಅವರ ಜವಾಬ್ದಾರಿಯನ್ನು, ಸಂಪೂರ್ಣವಾದ ಜವಾಬ್ದಾರಿಯನ್ನು ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಒಳ್ಳೆಯ ರೀತಿಯಲ್ಲಿ, ಅಂದರೆ ಕೇವಲ ಅವರ ವ್ಯವಹಾರ ಮಾತ್ರ ಅಲ್ಲ, ವ್ಯವಹಾರ ಬಿಡಿ, ವ್ಯವಹಾರವನ್ನು ಮಕ್ಕಳು ಹೇಗಾದರೂ ನಿಭಾಯಿಸ್ಕೊಂಡು ಹೋಗ್ತಾರೆ, ದೊಡ್ಡ ವಿಚಾರ ಅಲ್ಲ. ಆದರೆ ಅವರ ಸಾಮಾಜಿಕ ಕಳಕಳಿಯನ್ನು ಕೂಡ ಅವರ ಬೆನ್ನೆಯಿಂದ ನಿಂತು ಮಾಡ್ತಾನೆ ಅಂತ ಹೇಳಿದರೆ ಅವರಿಗೆ ಕೊಟ್ಟಂಥ ಒಂದು ಸಂಸ್ಕಾರ ಯಾವುದಂತೇಳಿ ನಾವು ಕೂಡ ಅದನ್ನು ಪಾಲಿಸಬೇಕಾಗಿ. ನಮಗೂ ಕೂಡ ಅದೇ ವಯಸ್ಸಿನ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಕೂಡ ಆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಬಹಳ ಆಶ್ಚರ್ಯ ಅಂತ ಕಾಣಿಸ್ತದೆ. ನಾನೊಂದು ಕಳೆದ 3-4 ತಿಂಗಳಿಂದ ಅವನನ್ನು ಒಂಥರ ಅವನ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೆ. ನನಗಂತೂ ಬಹಳ ಸಂತೋಷ. ಈ ಸಣ್ಣ ವಯಸ್ಸಲ್ಲಿ ತನ್ನ ತಂದೆಯ ಸಂಪೂರ್ಣ ಜವಾಬ್ದಾರಿಯನ್ನು, ಕೇವಲ ವ್ಯಾಪಾರ ಅಲ್ಲ, ಇಡೀ ಅವರು ಏನೆಲ್ಲ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥ ಅವರ ಕೆಲಸ ಕಾರ್ಯಗಳಿದೆ ಅದೆಲ್ಲವನ್ನು ಚಾಚು ತಪ್ಪದೆ ತನ್ನ ಚಾಕಚಕ್ತಿಯಿಂದ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಕೂಡ ಅವರು ಬೆನ್ನೆಲುಬಾಗಿ ನಿಂತು ಮಾಡಿರುವಂಥದ್ದು ಬಹಳ ಮೆಚ್ಚಬೇಕಾಗದ್ದು. ಅದರೊಟ್ಟಿಗೆ ಅವರ ಮಗಳು ಬಿಡಿ, ಅವಳು ವಿಶೇಷವಾದಂಥ ಒಂದು ಗುಣವುಳ್ಳಂಥ ಮಗಳು. ಅವಳು ಕೇವಲ ಅವಳಿಗೆ ಮಾತ್ರ ಮಗಳಲ್ಲ, ನಮ್ಮೆಲ್ಲರಿಗೂ ಕೂಡ ಅವಳ ಮೇಲೆ ಅಷ್ಟು ಪ್ರೀತಿ. ಯಾಕಂತ ಕೇಳಿದರೆ ಒಂದು ಬಂದಂಥ ಅತಿಥಿಗಳ ಹತ್ರ ಮಾತಾಡಲಿಕ್ಕೆ ಅವಳ ಹತ್ರ ಕಲಿಬೇಕು. ಅಂಕಲ್, ಆಂಟಿ, ಮಾವ, ಚಿಕ್ಕಪ್ಪ ಅಂತೇಳಿ ಒಂದು ಪ್ರೀತಿಯಿಂದ ಮಾತಾಡೋದು ನೋಡಿದರೆ ಅದು ಬಿಡಿ, ಅದನ್ನು ವಿವರಣೆ ಮಾಡಲಿಕ್ಕೆ ಹೋದರೆ ಅದೊಂಥರ ಬೇರೆ ಅನಿಸ್ಬೋದು. ಯಾಕಂತ ಇವನು ಏನೋ ಸಂತೋಷ್ ಕುಮಾರ್ ರೈ ಅವರನ್ನು ಹೊಗಳ್ತಾ ಇದ್ದಾನೆ ಅನ್ನುವಂಥ ರೀತಿಯಲ್ಲಿ ಆಗ್ಬೋದು. ಖಂಡಿತ ಅಲ್ಲ, ಹೊಗಳಿಕೆಗೋಸ್ಕರ ಹೇಳುವಂಥ ಮಾತೇ ಅಲ್ಲ. ನನ್ನ ಹೃದಯದಲ್ಲಿ ಬಂದಿರುವಂಥ, ನನ್ನ ಮನದಲ್ಲಿ ಬಂದಿರುವಂಥ ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಯಾವುದೂ ಕೂಡ ಉತ್ಪ್ರೇಕ್ಷೆ ಇಲ್ಲ ಇದರಲ್ಲಿ. ಸಂತೋಷ್ ಕುಮಾರ್ ಏನು ಹೊಗಳಬೇಕಾದಂಥ ಅವಶ್ಯಕತೆ ಇಲ್ಲ. ಅವರ ಜೀವನ ಶೈಲಿ, ಅವರ ಕೆಲಸ ಕಾರ್ಯಗಳು ಎಲ್ಲ ಈ ಸಮಾಜಕ್ಕೆ ತಿಳಿದಿರುವಂಥದ್ದು. ಹಾಗಾಗಿ ನಾವು ಇಷ್ಟೇ ಪ್ರಾರ್ಥನೆ, ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದು ಒಂದು ಹೊತ್ತು ಸಂತೋಷ್ ಕುಮಾರ್ ಅವರ ಆರೋಗ್ಯ ಮತ್ತಷ್ಟು ಒಳ್ಳೆಯದಾಗಲಿ ಅಂತ ತಾಯಿ ಮೂಕಾಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸಂತೋಷ್ ಕುಮಾರ್ ರೈ ಅವರ ಎಲ್ಲ ಕೆಲಸ ಕಾರ್ಯಗಳು ಇನ್ನೂ ಹಲವಾರು ವರ್ಷ ಅವರ ಕೈಯಿಂದ ಆಗುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಈಗಾಗಲೇ ಅವ್ರು ನಂಬಿರುವಂಥ ಪೋಮಾನಿ ಕಿನ್ನಿಮನಿ ಕೂಡ. ಯಾಕಂತ ಕೇಳಿದರೆ ನನ್ನ ಆರೋಗ್ಯ ಹಾಳಾದ ಸಂದರ್ಭದಲ್ಲೂ ಕೂಡ ಸಂತೋಷ್ ಕುಮಾರ್ ರೈ ಅವರು, ನಾನು ಕೊರೋನಾ ಸಂದರ್ಭದಲ್ಲಿ ಇದ್ದಾಗ ನಾನು ಅದನ್ನು ನನ್ನ ಜೀವನ ಪೂರ್ತಿ ಮರೆಯುವಂತಿಲ್ಲ. ಯಾಕಂತ ಕೇಳಿದರೆ ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಒಬ್ಬ ವ್ಯಕ್ತಿಯನ್ನು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ವಿಶೇಷವಾದಂಥ ಆಸ್ಪತ್ರೆಯಲ್ಲಿ ಅನುಮತಿಯನ್ನು ಪಡ್ಕೊಂಡು ಇಡೀ ಕಿಟ್ಟನ್ನು, PP ಕಿಟ್ಟನ್ನು ಅಳವಡಿಸಿ ನನ್ನ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಬಂದಂಥ ನನ್ನ ಆತ್ಮೀಯ ಗೆಳೆಯನನ್ನು ನಾನು ಯಾವ ಕಾರಣಕ್ಕೂ ಮರೆಯುವಂತಿಲ್ಲ. ಯಾಕಂತ ಕೇಳಿದರೆ ಆ ಸಂದರ್ಭದಲ್ಲೂ ಕೂಡ ನನ್ನ ಹೆಂಡತಿ ಮಕ್ಕಳಿಗೇ ಬರಲಿಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ರೈ ಬೋಳಿಯರವರು ನನ್ನ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಜೀವನದ ಒಂದು ಅಪೂರ್ವವಾದಂಥ ಕ್ಷಣ. ಯಾಕಂದರೆ ನನಗೆ
ಇನ್ನೊಂದು ಜನ್ಮ ಅಂತ ಸಿಕ್ಕಿದರೆ ಆ ಕೊರೋನಾ ನಂತರ 18 ದಿವಸದ ಆ ಸೀರಿಯಸ್ ಆಗಿರಿ ಗಂಭೀರ ಸ್ಥಿತಿಯಲ್ಲಿ ಇದ್ದುಕೊಂಡು ವಾಪಸ್ ಜೀವನ ಮರಣದಲ್ಲಿ ಹೋರಾಟ ಮಾಡಿ ನನಗೆ ಬರಲಿಕ್ಕೆ ತಮ್ಮ ಎಲ್ಲ ಕಾರ್ಯಕರ್ತರು ಅದರೊಟ್ಟಿಗೆ ಸಂತೋಷ್ ಕುಮಾರ್ ರೈ ಅವರು ವೈದ್ಯರೊಂದಿಗೆ ಮಾತುಕತೆ ನಡೆಸಿ ಬೇಕಾದಂಥ ಚಿಕಿತ್ಸೆಗೆ ಸಹಕರಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಂತೋಷ್ ಕುಮಾರ್ ರೈ ಬೋಳಿಯರು. ಆ ಕಾರಣಕ್ಕೋಸ್ಕರ ನನಗೆ ಅವರ ಮೇಲೆ ಅತೀವವಾದಂಥ ಗೌರವ ಮತ್ತು ಪ್ರೀತಿ. ಹಾಗಾಗಿ ಅವರ ಆರೋಗ್ಯ ದೇವರು ಇನ್ನಷ್ಟು ಹೆಚ್ಚು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾತ್ರ ನಾನು ಮಾಡಬಲ್ಲೆ. ಯಾಕಂತ ಕೇಳಿದರೆ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಮಾತ್ರ ನಮ್ಮಲ್ಲಿರುವಂಥ ಒಂದು ಆಯುಧ ಬಿಟ್ಟರೆ ಬೇರೆ ನಮ್ಮಲ್ಲಿ ಯಾವುದಿಲ್ಲ. ಹಾಗಾಗಿ ಆ ಕಿನ್ನಿಮಾನಿ ಪೂಮಾನಿ ಹತ್ರನೂ ಕೂಡ ನಾನು ಪ್ರಾರ್ಥನೆ ಮಾಡುವಂಥದ್ದು, ತಾಯಿ ಮೂಕಾಂಬಿಕೆ ಮತ್ತು ಸ್ವಾಮಿ ಕೊರಗಜ್ಜನ ಹತ್ರ ಕೂಡ ನಾನು ಪ್ರಾರ್ಥನೆ ಇಷ್ಟೇ ಮಾಡೋದು, ಅವರ ಆರೋಗ್ಯ ಆದಷ್ಟು ಬೇಗ ಮತ್ತಷ್ಟು ಒಳ್ಳೆಯದಾಗಿ. ಈಗಾಗಲೇ ಅವರು ಎಲ್ಲ ರೀತಿಯಿಂದ ಗುಣ ಆಗಿದ್ದಾರೆ. ಇನ್ನಷ್ಟು ರೀತಿಯಲ್ಲಿ ಅವರು ಇಡೀ ಸಮಾಜಕ್ಕೆ ಸೇವೆ ಕೊಡುವಲ್ಲಿ ಯಶಸ್ವಿಯಾಗಿ ಓಡಾಟ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ. ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥವರು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರಾಗಿ, ಮಂಡಳದ ಅಧ್ಯಕ್ಷರಾಗಿ, ಅದೇ ರೀತಿ ಮೈಸೂರು ಇಂಡಸ್ಟ್ರಿಯಲ್ ನಿಗಮದ ಅದರ ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಕಾರ್ಯವನ್ನು ಕೂಡ ಬಹಳ ಒಂದು ಸಮರ್ಥವಾಗಿ ನಿರ್ವಹಿಸಿದಂತಹ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಬೋಳಿಯರವರ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಹೇಳುತ್ತಾ, ಅದೇ ರೀತಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತನ್ನನ್ನು ತಾನು ತೊಡಗಿಸುವುದರ ಜೊತೆಗೆ ಕೃಷಿಯಲ್ಲಿ ಕೂಡ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿಕೊಂಡು ಪರಿಸರದ ಒಂದು ಜಾಗೃತಿಯ ಮತ್ತು ಪರಿಸರವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೂಡ ಅವರ ಸೇವೆ ಅನನ್ಯವಾಗಿರುವಂಥದ್ದು. ದೇವರು ಅವರಿಗೆ ಅವರ ಆರೋಗ್ಯಕ್ಕೆ ಇನ್ನಷ್ಟು ವೃದ್ಧಿಸುವಂಥ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಮತ್ತು ಎಲ್ಲರ ಗುರು ಹಿರಿಯರ ಎಲ್ಲರ ಆಶೀರ್ವಾದದಿಂದ ಅವರು ಶೀಘ್ರವಾಗಿ ಗುಣಮುಖರಾಗಿ ಬರಲಿ ಅಂತ ಶುಭವನ್ನು ಹಾರೈಸುತ್ತೇನೆ. ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಕೂಡ ಅವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಂದಲೆ ನಮ್ಮ ಮಾತರ್ನಲ್ಲ ಮಾರ್ಗದರ್ಶಕರು ನಂಗೆ ಮಾತರ ಆಧಾರ ಆದಿತ್ಯದ ಸಂತೋಷ್ ಕುಮಾರ್ ರೈಕಲ್ನ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ನಮ್ಮಲ್ಲ ಆದರೆ ಸಮಾಜಮುಖಿಯಾದ ಸೇವೆ ಮಲ್ತೊಂದು ಇಲ್ಲಿನ ಸಂಪೂರ್ಣ ಮಲ್ತದೆ ದಾನ ಕೊರ್ಪಣಂಚಿನ ಇಲ್ಲಿ ದಾನ ಒಂದು ಸಂಪೂರ್ಣ ಅದು ಎಲ್ಲಂಜಿ ಎಲ್ಲಂಜಿ 27ನೇ ತಾರೀಕಿಗೆ ಅಡ್ಕಡು ಕೊಟ್ಟಕಾರ್ ಗ್ರಾಮದ ಅಡ್ಕಡು ಅವು ಲೋಕಾರ್ಪಣೆ ಯಾರುಂಡು ಆ ಒಂಜಿ ಫಲಾನುಭವಿಗೆ ದಿಕ್ಕೇರುಂಡು ಹೆಣ್ಮನೆ ಇಲ್ಲಿನ ಆರ್ನ ಆತ್ಮ ಆರ್ನ ಬಾರಿ ಆಪ್ತವರ್ಗೊಡಿತನಂಚಿನ ರಾಜೇಶ್ ಮಡಿವಾಲ್ ಆರೆಗೆ ಕೊರ್ಪಣ ಒಂಜಿ ಸಂಕಲ್ಪ ಮಲ್ತದೆ ಇನಿ ಆರ ಏನು ಲೋಕಾರ್ಪಣೆದ ಆ ಒಂಜಿ ಅನಾವರಣ ಮಲ್ತದೇರು ಸಂತೋಷನ ದುಮುಜ ಸಾಮಾಜಿಕ ಜೀವನ ಎಡ್ಡಾವಡು ಆರೆಗೆ ದೀರ್ಘಾಯುಷ್ಯ ತಿಕ್ಕಡು ಆರೋಗ್ಯಯುತವಾಯಿನಂಚಿನ ದೀರ್ಘಾಯುಷ್ಯನ ದೇವರೇ ಕರುಣಿಸಾಡು ಪಂಡದು ಯಾನ ನಮ್ಮನಂಚಿನ ಮಾತ ಸರ್ವ ಶಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ನಾಯಕರು, ಆತ್ಮೀಯರು, ನಮಗೆಲ್ಲ ಸದಾ ಮಾರ್ಗದರ್ಶನ ಮಾಡುವಂತಹ ನಮ್ಮ ಸಂತೋಷನ ಇವತ್ತು ಹುಟ್ಟಿದ ದಿವಸ. ಕೆಲವರು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಅವರ ಹುಟ್ಟಿದ ದಿನವನ್ನು ಆಚರಿಸ್ತಾ ಬಂದಿರ್ತೇವೆ. ಈ ಸಲ ಕೂಡ ಸರಳವಾಗಿ ಅವರ ಹುಟ್ಟಿದ ದಿನವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಇವತ್ತು ಅರ್ಹ ಫಲಾನುಭವಿಗೆ ಆ ಮನೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಅವರೇ ಕಲಿತಂಥ ಶಾಲೆಗೆ ಒಂದು ಸಭಾಂಗಣದ ಘೋಷಣೆಗಳು ಮಾಡಿದ್ದಾರೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದುಕೊಂಡು ಇದ್ದರೂ ಕೂಡ ನನ್ನ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಸೇರಿಕೊಂಡು ಒಂದು ಸರಳ ರೀತಿಯಲ್ಲಿ ಇವತ್ತು ಅವರ ಮನೆಯಲ್ಲಿ ನಾವು ಆಚರಿಸಿದ್ದಾರೆ. ನಾನು ಭಗವಂತನ ಪ್ರಾರ್ಥಿಸುವ ಇಷ್ಟೇ, ಸಂತೋಷ್ ಕುಮಾರ್ ಬೋಳಿಯವರು ಅನ್ನುವರು ಒಬ್ಬ ರಾಜಕೀಯ ನಾಯಕ ಮಾತ್ರ ಅಲ್ಲ, ಸಾಮಾಜಿಕ ನಾಯಕ ಮಾತ್ರ ಅಲ್ಲ, ಧಾರ್ಮಿಕ ನಾಯಕ ಮಾತ್ರ ಅಲ್ಲ, ಎಲ್ಲ ರಂಗದಲ್ಲಿ ಕೂಡ ಒಬ್ಬ ನಾಯಕನಾಗಿ ಬೆಳೆದವರು. ಅವರೇನು ಅವರ ಉತ್ಪತ್ತಿ ಇದೆಯಾ ಅದರಲ್ಲಿ ತನ್ನನ್ನು ಕೂಡಿಟ್ಟದೆ, ಲಕ್ಷಗಟ್ಟಲೆ ಕೂಡಿಡದೆ ಅದರಲ್ಲಿ ಬಂದಂಥ ಲಾಭವನ್ನು ಒಂದು ಅಂಶವನ್ನು ಬಡವ ಬಗ್ಗರಿಗೆ ಹಂಚಿಕೊಂಡು ಆ ಮೂಲಕ ಸೇವೆಯನ್ನು ಮಾಡ್ತಾ ಬಂದಿರೋರು. ಅದೇ ರೀತಿ ಧಾರ್ಮಿಕವಾಗಿ ಕೂಡ ವಿವಿಧ ಕ್ಷೇತ್ರ ದೇವಸ್ಥಾನಗಳಲ್ಲಿ ತನ್ನಿಂದ ವಿಶೇಷ ಕೊಡುಗೆಯನ್ನು ಕೊಡುತ್ತಾ ಈ ಮೂಲಕ ದೇವರ ಕೂಡ ಆಶೀರ್ವಾದ ಪಡೆಯುತ್ತಾ ಬಂದವರು ನಮ್ಮ ಸಂತೋಷನ್ನು. ಇವತ್ತು ಅವರ ಹುಟ್ಟುಹಬ್ಬವನ್ನು ಅವರ ಮನೆಯಲ್ಲಿ ನಾವೆಲ್ಲ ಸೇರಿ ಆಚರಿಸಿದ್ದೇವೆ. ವಿಶೇಷವಾಗಿ ಹಲವಾರು ಸಹಸ್ರಾರು ಮಂದಿ ಅವರ ಹಿತೈಷಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ, ಶುಭವನ್ನು ಕೋರಿದ್ದಾರೆ. ನಾವು ಕೂಡ ಈಗ ನಮ್ಮ ಸೋಮೇಶ್ವರ ಪುರಸಭೆಯ ಪರವಾಗಿ ಅವರಿಗೆ ಅವರ ಹುಟ್ಟು ದಿವಸದಿಂದ ಈ ದಿವಸದಂದು ಹೃತ್ಪೂರ್ವಕ ಶುಭವನ್ನು ಕೋರ್ತೇವೆ. ಅದೇ ರೀತಿ ನಮ್ಮ ರಕ್ತೇಶ್ವರ ದೇವಸ್ಥಾನ, ರಕ್ತೇಶ್ವರ ಬಳಗ, ಸೋಮೇಶ್ವರ, ಮಲಯಾಳ ಚಾಮುಂಡಿ ಗೆಳೆಯರ ಬಳಗ, ಅದರ ಪರವಾಗಿ ಕೂಡ ಅವರಿಗೆ ವಿಶೇಷವಾದ ಶುಭಾಶಯಗಳು ಮಾಡ್ತಾಯಿದ್ದೇವೆ. ಅವರು ನಂಬಿರುವಂಥ ಭಗವಂತ ಶ್ರೀ ಸೋಮನ ದೇವರು, ತಾಯಿ ರಕ್ತೇಶ್ವರಿ, ಮಲಯಾಳ ಚಾಮುಂಡಿ ದೇವರುಗಳು, ಅವರು ನಂಬುವಂಥ ಕಿನ್ನಮಾನಿ ಪೂಮಾಣಿ ದೇವದೇವರು ಅವರಿಗೆ
ಇನ್ನಷ್ಟು ಉತ್ತಮ ಆರೋಗ್ಯವನ್ನು ನೀಡಲಿ, ಇನ್ನಷ್ಟು ಸಮಾಜಮುಖಿ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ಅವರಿಗೆ ಕರುಣಿಸಲಿ ಅಂತೇಳಿ ಈ ಸಂದರ್ಭ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೆ. ಬಂಧುಗಳೇ, ಇಂದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮ್ಮ ಮಾತೆರನರ ಪ್ರೀತಿದ ಸಂತೋಷಣ್ಣನ 15ನೇ ವರ್ಷದ ಪುಟ್ಟು ಪರ್ವದ ಸಂಭ್ರಮ. ಇಂದೇ ಕಾರಣ ಆಪ್ತ ಬಂಧುಲು ಹಿತೈಷಿ ಬಂಧುಲು ಮಾತೆರಲ ಬತ್ತದ ಅವರಿಗೆ ಶುಭಾಶಯ ಸಲ್ಲಿಸೋ ಒಂದು ಸಾಕ್ಷಿಯಾಯಿರು. ಸಂತೋಷಣ್ಣನ ಅನಾರೋಗ್ಯಗೂ ಆಯ್ನಾತು ಬೇಗ ಚೇತರಿಕೆ ಆವಡಿತೇನೆ ಚೇತರಿಕೆ ಆತೇರು ನನಲಾರು ದುಂಬುದ ಲೆಕ್ಕನೆ ಆವಡು ದುಂಬುದ ಲೆಕ್ಕನೆ ಮಾತೆರನೊಟ್ಟಿಗೆಲ್ಲ ಬೆರೆಪುಣಂಚಿನ ಮಾತೆರನೊಟ್ಟಿಗೆಲ್ಲ ಬೆರೆದು ಸಮಾಜ ಸೇವೆಯನ್ನು ಮನ್ಪುಣಂಚಿನ ಆರೋಗ್ಯ ಭಾಗ್ಯನು ಆರು ನಂಬಿನ ದೈವದೇವರು ನಮ್ಮ ನಂಬುದಿನ ದೈವದೇವರು ಮಾತ ಕೊರಡು ಬಂಡದು ಮಾತೆರಲ ಒಕ್ಕರಡು ಅವರಿಗೆ ಹಾರೈಕೆ ಮಂತೇರು ಮಾತೆರನಲ್ಲ ಪ್ರೀತಿ ವಿಶ್ವಾಸದ ಒಂಜಿ ಹಾರೈಕೆ ಆರು ಮನ್ಪುಣಂಚಿನ ಸೇವೆ ಅರನ ಮಾನವೀಯ ಮೌಲ್ಯದ ಗುಣಕುಲು ಅರೇನು ದೇವೇರು ನನ್ನಲಾತ ನಮ್ಮ ನಟು ಉಪ್ಪುಲೇಖ ಮನ್ಪಡ ಪನ್ಪುಣ ಆ ಹಾರೈಕೆಲು ಮಾತ ನಿಜವಾದ ಸಂತೋಷಣ್ಣನ ಸೇವಾ ಕಾರ್ಯಕ್ರಮಗಳು ನಿರಂತರವಾದ ಸಮಾಜದ ಮುಂದುವರಿಯೋಡು ಬಂದೊಂದು ಅವರಿಗೆ 15ನೇ ವರ್ಷದ ಪುಟ್ಟು ಪರ್ವದ ಸಂಭ್ರಮದ ಅಭಿನಂದನೆಯನ್ನು ಪೊಸಕುರಲ್ ಬಳಗದ ಪರವಾದ ಸಂದ ಹೊಂದುಳ್ಳ ಮಾತರಿಗಳ ಎಡ್ಡಾವಡು. ನಮಸ್ಕಾರ.